ಗಿರಿಜಾ ಹೆಲ್ತ್ ಕೇರ್ ಮತ್ತು ಸರ್ಜಿಕಲ್ಸ್ ಉಡುಪಿ ಮಂಗಳೂರು ಹಾಗೂ ಆಟೋ ರಿಕ್ಷಾ ಮತ್ತು ಕಾರು ಚಾಲಕರ ಸಂಘ ನಿಯಮಿತ ಮ್ಯಾಕೋ ಸೊಸೈಟಿ ಸಹಭಾಗಿತ್ವದಲ್ಲಿ ನಗರದ ಆಟೋ ಮತ್ತು ಕಾರು ಚಾಲಕರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮಂಗಳೂರಿನಲ್ಲಿ ನಡೆಯಿತು. ನಗರದ ಬಲ್ಮಠದಲ್ಲಿರುವಂತಹ ಮ್ಯಾಕೋ ಪೆಟ್ರೋಲ್ ಪಂಪ್ನಲ್ಲಿ ನಡೆದ ಶಿಬಿರದ ಪ್ರಯೋಜನವನ್ನು ಅನೇಕ ಮಂದಿ ಪಡೆದುಕೊಂಡರು. ಮಂಗಳೂರಿನ ಬಲ್ಮಠದ ಮ್ಯಾಕೋ ಪೆಟ್ರೋಲ್ ಪಂಪ್ನಲ್ಲಿ ನಗರದ ಆಟೋ ಮತ್ತು ಕಾರು ಚಾಲಕರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಗಿರಿಜಾ ಹೆಲ್ತ್ ಕೇರ್ ಮತ್ತು ಸರ್ಜಿಕಲ್ಸ್ ಮತ್ತು ಆಟೋ ರಿಕ್ಷಾ ಹಾಗೂ ಕಾರು ಚಾಲಕರ ಸಂಘ ನಿಯಮಿತ ಸೊಸೈಟಿ ಸಹಭಾಗಿತ್ವದಲ್ಲೇ ನಡೆದ ಕಾರ್ಯಕ್ರಮವನ್ನು ಮಾಜಿ ವಿಧಾನ ಪರಿಷತ್ನ ಸದಸ್ಯ ಹಾಗೂ ಮ್ಯಾಕೋ ಸೊಸೈಟಿಯ ಅಧ್ಯಕ್ಷ ಐವನ್ ಡಿಸೋಜಾ ಅವರು ಬೆಲೂನ್ ಹಾರಿಬಿಡುವ ಮೂಲಕ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಪ್ರಾರಂಭದ ಹಂತದಲ್ಲಿ ರೋಗವನ್ನು ಪತ್ತೆ ಹಚ್ಚಿ ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನ ತೆಗೆದುಕೊಳ್ಳಬೇಕು. ಇಂತಹ ಕಾರ್ಯಕ್ರಮದ ಮೂಲಕ ಅನೇಕ ಆಟೋ ರಿಕ್ಷಾ ಚಾಲಕರಿಗೆ ಪ್ರಯೋಜನವಾಗಲಿದೆ ಎಂದು ಹೇಳಿದರು. ಇವತ್ತು ಗ್ರಾಹಕರಿಗೆ ಒಂದು ಸೌಲಭ್ಯವನ್ನು ಗಿರಿಜಾ ಹೆಲ್ತ್ ಕೇರ್ ಆ್ಯಂಡ್ ಸರ್ಜಿಕಲ್ ಅವರು ಮಾಡಿಕೊಡ್ತೇವೆ ಅಂದಾಗ ನಾವು ಬೇಡ ಅನ್ನೋದಕ್ಕಿಂತ ಅವರಿಗೆ ಪ್ರೋತ್ಸಾಹ ಕೊಡುವುದಕ್ಕೆ ಹೇಗೆ ಸಾಧ್ಯ ಅಂತೇಳೋದನ್ನು ಯೋಚಿಸಿ ಇವತ್ತು ನಮ್ಮ ಈ ಪೆಟ್ರೋಲ್ ಬಂಕಿನ ಒಂದು ಆವರಣದ ಒಳಗಡೆ ನಾವು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇವತ್ತು ರಿಕ್ಷಾ ಚಾಲಕರು, ಸಾರ್ವಜನಿಕರು, ಕಾರು ಚಾಲಕರು, ಎಲ್ಲ ಮೋಟಾರು ವಾಹನದ ಚಾಲಕರು ತಮ್ಮ ಅನಾರೋಗ್ಯವನ್ನು ಬಂದಾಗ ಮಾತ್ರ ನಾವು ವೈದ್ಯರುಗಳ ಹತ್ರ ಹೋಗ್ತೇವೆ. ಇಲ್ಲದಿದ್ದರೆ ನಾವು ಹೋಗೋದಿಲ್ಲ. ನಾವು ಒಂದು ಗಾದೆ ಇದೆ, ಸೂಜಿಯಲ್ಲಿ ತೆಗೆಯುವುದನ್ನು ಮತ್ತು ಕತ್ತಿಯಲ್ಲಿ ತೆಗೆಯಲಿಕ್ಕೆ ಹೋಗ್ತೇವೆ. ಸೂಜಿಯಲ್ಲಿ ತೆಗೆಯುವುದು ಯಾವಾಗ ಅಂತೇಳಿದರೆ ಬಹುಶಃ ಇವತ್ತು ಏನು ಇಲ್ಲಿ ನಡೀತಾ ಇದೆ ಆ ಕಾರ್ಯಕ್ರಮ ಸೂಜಿಯಲ್ಲಿ ನಡೆಯತಕ್ಕಂಥ ಕಾರ್ಯಕ್ರಮ. ಅಂದರೆ ಬಿಗಿನಿಂಗ್ ಎಲ್ಲಿ ರೋಗಗಳು ಉಲ್ಬಣ ಆಗ್ತದೆ, ಪ್ರಾರಂಭ ಆಗ್ತದೆ, ಆ ಪ್ರಾರಂಭಿಕ ಹಂತದಲ್ಲಿಯೇ ಆ ರೋಗವನ್ನು ಪತ್ತೆ ಹಚ್ಚುವುದು ಮತ್ತು ಅದಕ್ಕೆ ಬೇಕಾದಂಥ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳುವುದು, ಇದು ನಮ್ಮ ಮಾಡಬೇಕಾದ ಪ್ರಥಮ ನಿಯಮ. ಇದೇ ವೇಳೆ ಗಿರಿಜಾ ಹೆಲ್ತ್ ಕೇರ್ ಮತ್ತು ಸರ್ಜಿಕಲ್ಸ್ನ ಪಾಲುದಾರರಾದ ರವೀಂದ್ರ ಕೆ ಶೆಟ್ಟಿಯವರು ಮಾತನಾಡಿ, ನಮ್ಮಲ್ಲಿರುವ ಪ್ರಾಡಕ್ಟ್ಗಳನ್ನು ರಿಟೇಲ್ ದರದಲ್ಲಿ ಮಾರಾಟ ಮಾಡಲಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಆಟೋ ಚಾಲಕರಿಗೆ ಇನ್ನಷ್ಟು ರೀತಿಯಲ್ಲಿ ಸಹಕಾರ ನೀಡಲಾಗುವುದೆಂದು ಹೇಳಿದರು. ನಾವೀಗ ಈ 2,000 ಬೆಲೆ ಬಾಳುವ ಒಂದು ಶುಗರ್ ಟೆಸ್ಟಿಂಗ್ ಮಿಷನನ್ನು ಇವತ್ತಿನ ದಿನ ಅಥವಾ ಇನ್ನು ಮುಂದೆ ಕೂಡ 1,000 ರೂಪಾಯಿಗೆ ಅಂತ ಹೇಳಿದರೆ ಅದರಲ್ಲಿ 25 ಸ್ಟ್ರಿಪ್ಗಳು ಫ್ರೀ ಇರ್ತದೆ ಅಂತ ಹೇಳಿದರೆ ಅರ್ಧ ರೇಟಿಗೆ ನಾವು ಎಲ್ಲರಿಗೂ ಈ ಸಂದರ್ಭದಲ್ಲಿ ನಾವು ಅದನ್ನು ಸೇಲ್ ಮಾಡ್ತಿದ್ದೇವೆ. ಅದೇ ರೀತಿ ಇನ್ನುಳಿದ ಉಪಕರಣಗಳು ಕೂಡ ಹಾಗೆ, ವೀಲ್ ಚೇರ್ ಆಗಿರ್ಬೋದು ಅಥವಾ ಇನ್ನಿತರ ವಾಕಿಂಗ್ ಸ್ಟಿಕ್ ಆಗಿರ್ಬೋದು, ಅಡಲ್ಟ್ ಡಯಾಪರ್ಸ್ ಆಗಿರ್ಬೋದು, ಎಲ್ಲವನ್ನು ನಾವು ಇಲ್ಲಿ ಹೋಲ್ಸೇಲ್ ದರದಲ್ಲಿ ಕೊಡುವಂಥದ್ದು. ಅಂಥೇಳಿದರೆ MRPಗಿಂತಲೂ ತುಂಬ ಕಡಿಮೆ ದರದಲ್ಲಿ ನಾವು ಎಲ್ಲರಿಗೂ ಅನುಕೂಲವಾಗುವ ರೀತಿಯಲ್ಲಿ ಕೊಟ್ಟಿದ್ದೇವೆ. ಹಾಗಾಗಿ ನಮ್ಮದು ಉಡುಪಿ ಶಾಖೆ ನಮ್ಮದು ಈಗಾಗಲೇ ಭಾಳ ಸಕ್ಸಸ್ಫುಲ್ ಆಗಿರೋ ರೀಸನ್ ಏನಂತ ಹೇಳಿದರೆ, ಎಲ್ಲರೂ ಬಂದವರು ಹೇಳ್ತಾರೆ ಇಷ್ಟು ಕಡಿಮೆಗೆ ಇಷ್ಟುವರೆಗೆ ಯಾರೂ ಕೊಟ್ಟವರಿಲ್ಲ. ಯಾವುದೇ ಮೆಡಿಕಲಿಗೆ ಹೋದರೂ MRPಯಲ್ಲಿ ತಗೊಳ್ತಾರೆ, ಯಾವುದೇ ಜಾಗದಲ್ಲಿ. ನಮ್ಮಲ್ಲಿ ಹಾಗಲ್ಲ, ನಾವು ಹೋಲ್ಸೇಲ್ ದರದಲ್ಲಿ ಕೊಡುವಂಥದ್ದು. ನಮ್ಮದು ಕಾನ್ಸೆಪ್ಟೇ ಅದು. ಹಾಗಾಗಿ ನಾವು ಉಡುಪಿ ಭಾಗದಲ್ಲಿ ಸಕ್ಸಸ್ ಆಗಿದ್ದೇವೆ. ಮಂಗಳೂರಲ್ಲಿ ಕೂಡ ಹಾಗೆ ಉತ್ತಮ ರೆಸ್ಪಾನ್ಸ್ ಇದೆ ನಮಗೆ ಜನರಿಂದ. ಬಂದವರು ಕೂಡ ಹೇಳ್ತಾರೆ ಇಂಥ ಒಂದು ಶೋರೂಮ್ ನಮಗೆ ಬೇಕಿತ್ತು ಮತ್ತಂತ ಹೇಳಿದರೆ ನಮ್ಮಲ್ಲಿ ಬಂದು ಈಗ ಒಂದು LS ಬೆಲ್ಟ್ ಆಗಲಿ ಅಥವಾ ಇನ್ನೊಂದಾಗಲಿ ಟ್ರೈ ಮಾಡುವಂಥದ್ದು ಒಂದು ಅವಕಾಶ ಇದೆ. ಕಾರ್ಯಕ್ರಮದಲ್ಲಿ ಗಿರಿಜಾ ಹೆಲ್ತ್ ಕೇರ್ ಮತ್ತು ಸರ್ಜಿಕಲ್ಸ್ನ ಪಾಲುದಾರರಾದ ಹರೀಶ್ ಕುಮಾರ್ ಸ್ವಾಗತಿಸಿ ವಂದಿಸಿದರು. ಈ ಆಟೋ ನಮ್ಮ ಮಂಗಳೂರಿನ ಒಂದು ಬೆನ್ನೆಲುಬು ಅಂತೇಳಿ ಅದರಲ್ಲಿ ಏನು ಸಂಶಯ ಇಲ್ಲ. ಬಟ್ ಅವರ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ಒಂದು ಸಣ್ಣ ರೀತಿಯಲ್ಲಿ ನಾವು ಈ ಡಿಟೆಕ್ಷನ್ ಕ್ಯಾಂಪ್ ಮುಖಾಂತರ ಈ ಪ್ರೋಗ್ರಾಮನ್ನು ಹಂಚಿಕೊಂಡಿದ್ದೇವೆ. ಸೊ ಎಲ್ಲ ಮೆಂಬರ್ಸ್ಗೂ ಹಾಗೂ ಆಟೋ ಡ್ರೈವರ್ಸ್ ಮಾಲಕರಿಗೂ ನಾನು ಗಿರಿಜಾ ಹೆಲ್ತ್ ಕೇರ್ ಆ್ಯಂಡ್ ಸರ್ಜಿಕಲ್ ಪರವಾಗಿ ಸ್ವಾಗತವನ್ನು ಹಾಗೂ ಧನ್ಯವಾದವನ್ನು ಕೊಡುತ್ತಿದ್ದೇನೆ. ಈ ವೇಳೆ ಮ್ಯಾಕೋ ಸೊಸೈಟಿಯ ಉಪಾಧ್ಯಕ್ಷ ಶೇಖರ್ ದೇರಳಕಟ್ಟೆ, ಮ್ಯಾಕೋ ಸೊಸೈಟಿಯ ನಿರ್ದೇಶಕರಾದ ಬಬಿತಾ ಡಿಸೋಜಾ, ಮ್ಯಾನೇಜರ್ ಸಂಜೀವ ಒಕ್ಕಲಿಗ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.